ಮುಂಜಾನೆಯ ಶುಭ ವಂದನೆಗಳನ್ನು ತಮಗೆಲ್ಲರಿಗೂ ಅರ್ಪಿಸುತ್ತಾ ಇಂದು ನಡೆಯುವ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಾಗಬೇಕಾದರೆ ಪಾಠದ ಜೊತೆಗೆ ಆಟವೂ ಮುಖ್ಯ. ವರ್ಷಂಪ್ರತಿ ಎಲ್ಲ ಶಾಲೆಗಳನ್ನು ಒಗ್ಗೂಡಿಸಿ ಹೋಬಳಿ ಪಂದ್ಯಾಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಆಟೋಟ ಪಂದ್ಯಗಳನ್ನು ನಡೆಸುವುದು ಸರ್ವೇಸಾಮಾನ್ಯ. ಇದನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಯಾವುದಾದರೊಂದು ಶಾಲೆಯವರಿಗೆ ಕೊಡುತ್ತಾರೆ. ಈ ವರ್ಷ ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ನಡೆಸುವ ಅವಕಾಶವು ನಮ್ಮ ಶಾಲೆಗೆ ಒದಗಿ ಬಂದಿದೆ. ಈಗ ಉದ್ಘಾಟನಾ ಸಮಾರಂಭವು ನಡೆಯಲಿರುವುದರಿಂದ ಇಲ್ಲಿಗೆ ಆಗಮಿಸಿದ ಎಲ್ಲ ಶಾಲಾ ತಂಡಗಳು ವೇದಿಕೆಯ ಬಳಿ ಬಂದು ಸೇರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಭಗವಂತನ ಅನುಗ್ರಹವಿಲ್ಲದಿದ್ದರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಗಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಗಾಗಿಸು. ಹೇ ಶಾರದೆ. ಪ್ರಾರ್ಥನೆಯನ್ನು ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ಇಂದಿನ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸುವಂತೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರಾಜೇಶ್ವರಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶುಭ ಮುಂಜಾನೆ. ಎಲ್ಲರನ್ನೂ ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ ಇಂದಿನ ನಮ್ಮ ಈ ತಾಲೂಕು ಮಟ್ಟದ ಪಂದ್ಯಾಟ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ ಮತ್ತು ನಮ್ಮ ಭಾರತೀಯ ಆಂಗ್ಲ ಮಾಧ್ಯಮ ಶಾಲಾ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಈ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟ 12 ತಾರೀಕಿಗೆ ನಡೆಯಬೇಕಾಗಿತ್ತು. ಅದು ಕಾರಣಾಂತರಗಳಿಂದ ಇಲಾಖೆಯ ಆದೇಶದಂತೆ ಸ್ವಲ್ಪ 18 ದಿನಗಳ ಮುಂದೆ ನಡೀಲಿಕ್ಕೆ ಸ್ವಲ್ಪ ತುರ್ತಾಗಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಲಿರತಕ್ಕಂತಹ ನಮ್ಮವರೇ ಆದಂತಹ ಈ ಶಾಲೆಯನ್ನು ಆರಂಭದಿಂದ ಸುಮಾರು 25 ವರ್ಷಗಳ ಕಾಲ ಮುನ್ನಡೆಸಿ ಚುಕ್ಕಾಣಿ ಹಿಡಿದಿದ್ದ ನಮ್ಮ ಶಾಲಾ ಮಾಜಿ ಸಂಚಾಲಕರು, ನಮ್ಮೆಲ್ಲ ಗುರುಗಳು ಆದಂತಹ ಬಾಬಂಗಿರ ಸರ್ ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದೈಹಿಕ ಶಿಕ್ಷಣ ಪರಿವೀಕ್ಷಕರು ರವಿಶಂಕರ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಅವರು ಮೊನ್ನೆಯಿಂದಲೇ ನಮ್ಮ ಬೆನ್ನ ಹಿಂದೆ ಬಿದ್ದು ಈ ತುರ್ತು ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಪದೇ ಪದೇ ಕರೆ ಮಾಡಿ ನಮಗೆ ಎಲ್ಲ ಮಾರ್ಗದರ್ಶನ ನೀಡಿದಂತಹ ರವಿಶಂಕರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಜ್ಯೋತಿ ಬೆಳಗಿಸುವ
ಮುಖ್ಯ ಅತಿಥಿ ಆಗಿದ್ದಂತಹ ಜಯವಂತಿ ಸೋನ್ ಸರ್ ಮೇಡಮ್ ಇವರು ನಮ್ಮ ಮಂಗಳೂರು ತಾಲೂಕಿನ ಪ್ರೌಢಶಿಕ್ಷಣ ಹೈಸ್ಕೂಲು ಮಟ್ಟದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಮೇಡಮ್, ನಿಮಗೂ ನಮ್ಮೆಲ್ಲರ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮೋಹನ್ ಸಿರ್ಲಲ್ ಸರ್, ದೈಹಿಕ ಶಿಕ್ಷಣ ಶಿಕ್ಷಕರು, ನಮ್ಮೊಂದಿಗೆ ಯಾವತ್ತೂ ಕೂಡ ಸಹಕಾರ ನೀಡುವವರು. ಅವರು ಕೂಡ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮೊಗವರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ರಾಜೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಸಾದ್ ಸರ್, ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದು ಅಲ್ಲದೆ ನಮ್ಮ ಶಾಲೆಯ ಹಳ ವಿದ್ಯಾರ್ಥಿ ಕೂಡ ಅವರು ಹೌದು, ಭಾರತ್ ಪ್ರೌಢಶಾಲೆಯ ಹಳ ವಿದ್ಯಾರ್ಥಿ ಕೂಡ ಅವರು ಹೌದು. ಈಗ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ನಮ್ಮದೇ ಮುಖ್ಯ ಸಂಸ್ಥೆಯಾದಂತಹ ಭಾರತ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ವಿನಯ ಮೇಡಮ್ರವರು ಎಲ್ಲರಿಗೆ ಚಿರಪರಿಚಿತರು. ಎಲ್ಲ ಕಡೆಯಲ್ಲಿ ಅವರ ಹೆಸರು ಬಂದದ್ದೇ, ಪಠ್ಯ ಪುಸ್ತಕದಲ್ಲಿ ಕೂಡ ಅವರ ಹೆಸರು ಯಾರ ಹತ್ರ ಕೇಳಿದರೂ ಕೂಡ ಅವರನ್ನು ಗೊತ್ತಿಲ್ಲ ಅಂತ ಹೇಳುವವರು ಯಾರು ಕೂಡ ಇಲ್ಲ. ಅವರು ಯಾವತ್ತೂ ನಮ್ಮೊಟ್ಟಿಗಿದ್ದಾರೆ, ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ವಿಭಾಗ ಪದವಿ ಪೂರ್ವ ಶಿಕ್ಷಣ ವಿಭಾಗದ ಪ್ರಾಂಶುಪಾಲರು ಕಲವತಿ ಮೇಡಮ್ ಯಾವತ್ತೂ ಕೂಡ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ನಾನು ಸದಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ತಂಡದ ನೇತೃತ್ವ ವಹಿಸಿದಂತಹ ಟೀಮ್ ಲೀಡರ್ಸ್ ಯಾರು ಬಂದಿದ್ದಾರೋ ಅವರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳು, ಭಾಗವಹಿಸುವ ವಿದ್ಯಾರ್ಥಿಗಳು ಮತ್ತು ಇದನ್ನು ನೋಡಿ ಆನಂದಿಸಲು ಬಂದಿದ್ದಂಥ ವಿದ್ಯಾರ್ಥಿಗಳು ಕೂಡ, ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೌಂಡ್ಸ್ ಮತ್ತು ಮಾಧ್ಯಮದವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಎಲ್ಲ ನಮ್ಮ 3 ಶಿಕ್ಷಣ ಸಂಸ್ಥೆಯ ಶಿಕ್ಷಕೇತರ ಬಂಧುಗಳಿಗೆ ಕೂಡ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನು ಪ್ರೀತಿಯಿಂದ ನಗುಮೊಗದಿಂದ ಸ್ವಾಗತವನ್ನು ಕೋರಿದ ತಮಗೂ ಸ್ವಾಗತ ಮೇಡಮ್. ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಜ್ಯೋತಿ ಜನಾರ್ದನಃ ದೀಪೋ ಹರತೋ ಮೇ ಪಾಪಂ ದೀಪ ಜ್ಯೋತಿ ನಮಸ್ತುತೆ. ದೀಪ ಪ್ರಜ್ವಲನೆಯನ್ನು ಪ್ರೌಢಶಿಕ್ಷಣ ಮುಖ್ಯ ಶಿಕ್ಷಕರ ಅಧ್ಯಕ್ಷರಾಗಿರುವಂಥ ಜಯವಂತಿ ಸೋನ್ಸ್ ಮೇಡಮ್ರವರು ನೆರವೇರಿಸಿಕೊಡಬೇಕು. ಇವರ ಜೊತೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅತಿಥಿಗಳು ಸಹಕರಿಸಬೇಕಾಗಿ ವಿನಂತಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ನಮ್ಮವರಾದಂಥ ಯಶವಂತ್ ಸರ್ ಕೂಡ ನಮ್ಮ ಮಾಜಿ ಸಂಚಾಲಕರಾಗಿದ್ದರು. ಅವರು ಕೂಡ ಕಾರ್ಯಕ್ರಮಕ್ಕೆ ಸರಿಯಾಗಿ ಈ ವೇದಿಕೆಗೆ ಬಂದು ಸೇರಿಕೊಂಡಿದ್ದಾರೆ. ತುಂಬ ಸಂತೋಷವಾಯಿತು ಸರ್. ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ದೈಹಿಕ ಪರಿವೀಕ್ಷಣಾಧಿಕಾರಿ ರವಿಶಂಕರ್ ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಆಗಮಿಸಿರುವಂತಹ ಎಲ್ಲ ನನ್ನ ದೈಹಿಕ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಈಗ ಏನಂದರೆ ನಮ್ಮ ಇಡೀ ನ್ಯಾಷನಲಲ್ಲಿ ಎಲ್ಲ ಮ್ಯಾಚ್ಗಳು ಪ್ರೀಪೋನ್ ಆದ್ದರಿಂದ ಇದೊಂದು ಸಮಸ್ಯೆಯಾಗಿ ಇದು ಎಲ್ಲ ಮ್ಯಾಚುಗಳು ಹಾಗೆ ಆಗಿದೆ. ಒಂದೇ ಒಂದು ಡೇಟ್ ಸರಿಯಾಗಿಲ್ಲದೆ ಸಮಸ್ಯೆಯಾಗಿ ಈ ರೀತಿ ಪ್ರೀಪೋನ್ ಆಗಿದೆ. ಇದು ಕಳೆದ ವರ್ಷ ಯಾಕಾಗಲಿಲ್ಲ ಅಂತ ಹೇಳಿದ್ರೆ ನ್ಯಾಷನಲ್ಲಿ ಯಾವುದು ಪಂದ್ಯಾಟಗಳು ಮ್ಯಾಚ್ಗಳು ನಡೀತಿದ್ದರಿಂದ ಏನು ಸಮಸ್ಯೆ ಆಗಲಿಲ್ಲ. ಯಾವಾಗ ನ್ಯಾಷನಲ್ ಲೆವೆಲಲ್ಲಿ ಪಂದ್ಯಾಟಗಳು ಇದೆಲ್ಲ ನಡೀತದೆ ಆವಾಗ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಸ್ವಲ್ಪ ಸಮಸ್ಯೆ. ಅಂದರೆ ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾಗಿ ಎಲ್ಲ ನಡೀತಾ ಹೋಗುವುದರಿಂದ ಇದಾಗ್ತಾ ಇರೋದು. ಆದ್ದರಿಂದ ಏನು ಆದರೂ ಸುಧಾರಿಸಿಕೊಂಡು ಇಲ್ಲೆಲ್ಲ ಪಂದ್ಯಾಟಕ್ಕೆ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ಇದನ್ನು ಸಂಘಟನೆ ಮಾಡಿದಂತಹ ಈ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದದವರು ಹಾಗೂ ಇಲ್ಲಿಯ ಆಡಳಿತ ಮಂಡಳಿ ಎಲ್ಲ ಸಂಚಾಲಕ ಸದಸ್ಯರು ಎಲ್ಲರಿಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇವತ್ತು ನಡೆಯುವಂತಹ ಈ ಪಂದ್ಯ ತಾಲೂಕು ಮಟ್ಟ. ಇದರಲ್ಲಿ ಈಗಾಗಲೇ 17ನೇ ವಯೋಮಿತಿಯಲ್ಲಿ 5 ಬಾಲಕರು ಬಾಲಕಿಯರು ಹಾಗೆ ಅಂಡರ್ 14ನಲ್ಲಿ 2-3 ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಇವರು ಇವತ್ತು ಮ್ಯಾಚಿನಲ್ಲಿ ವಿನ್ ಆದವರು ಕೂಡಲೇ ನಾಡ್ದು 30ನೇ ತಾರೀಕಿಗೆ ಸರ್ಕಾರಿ ಪ್ರೌಢಶಾಲೆ ನೀರ್ಕೆರೆ ಇಲ್ಲಿ ಮೂಡುಬಿದಿರೆಯಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಬೇಕು. ಅದು ಮುಗ್ದಂತಹ ಒಂದು 2-3 ದಿವಸ ಅಂದರೆ 2ನೇ ತಾರೀಕಿಗೆ ವಿಭಾಗೀಯ ಮಟ್ಟ ನಮ್ಮ ಸರ್ಕಾರಿ ಪ್ರೌಢಶಾಲೆ ನಾಲ್ಯಪದವು ಅದರಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಆದ್ದರಿಂದ ಇದಕ್ಕೆ ಸಮಯಗಳು ಎಲ್ಲಿಯೂ ಇಲ್ಲ. ಆನಂತರ ಸ್ಟೇಟ್ ಲೆವೆಲಲ್ಲಿ ಆಗ್ತದೆ. ಬೇರೆ ಬೇರೆ ಪಂದ್ಯಾಟಗಳು ಈಗ ಎಲ್ಲ ಆಗ್ತಾ ಇರೋದ್ರಿಂದ ಈಗ ನೀವು ತುಂಬ ತಯಾರಿ ನಡೆಸಿ ಬಂದಿದ್ದೀರಿ. ಅದರಲ್ಲಿ ಯಾವುದೇ ಒಂದು ಆಟ ಆಗಲಿ ಯಾವುದೇ ಅದಕ್ಕೊಂದು ಸತತವಾದಂತಹ ಪ್ರಯತ್ನ ಇದ್ದಾಗ ಮಾತ್ರ ನಮ್ಮ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಈಗ ಕೆಲವರು ಏನು ಮಾಡ್ತಾರೆ, ಆಟದ ದಿವಸ ಪಂದ್ಯಾಟ ದಿವಸ ನೇರವಾಗಿ ಬರ್ತಾರೆ. ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ. ಅಂದರೆ ಈ ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರೆ. ಯುದ್ಧ ಬಂದಾಗ ಶಸ್ತ್ರ ಇಟ್ಕೊಂಡೋದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ನೀವು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಯಶಸ್ಸು ಬೀಳ್ತದೆ. ಮತ್ತು ನೀವು ಸೋತಾಗ ಬೇಸರ ಪಡಬಾರ್ದು, ಗೆದ್ದಾಗ ತುಂಬ ಹೆಮ್ಮೆ ಸಂತೋಷ ಪಡಬಾರ್ದು. ಮತ್ತು ಯಾವಾಗಲೂ ಇನ್ನೊಬ್ಬರ ಗೆಲುವನ್ನು ನಾವು ಆನಂದಿಸಬೇಕು. ಅದು ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಬೇಕು. ಇನ್ನೊಬ್ಬ ಏನೇ ಮಾಡಿದರೂ ಇದಾದರೂ ಅವನನ್ನು ಗೆದ್ದಿಯಾನೆ ಅಂತ ಹುರಿದು ನಾವು ಸೋತೃದ್ದು ಅವನನ್ನು ಅಭಿನಂದಿಸಬೇಕು. ಆ ಭಾವನೆಯನ್ನು ಬೆಳೆಸ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಎಲ್ಲ ಲೆವೆಲಲ್ಲಿ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ನೀವು ಭಾಗವಹಿಸಿದವರು ತೀರ್ಪುಗಾರರ ತೀರ್ಪಿಗೆ ಎಲ್ಲ ಬದ್ಧರಾಗಿ ಒಳ್ಳೆಯ ರೀತಿಯ ಮಕ್ಕಳು, ನೀವು ಸಣ್ಣ ಸಣ್ಣ ಮಕ್ಕಳು 17 ವರ್ಷ ವಯೋಮಿತಿಗಳು, ನೀವು ಉಜ್ವಲವಾದಂತಹ ಭವಿಷ್ಯ ಇರುವುದರಿಂದ ನೀವೆಲ್ಲರೂ ಕ್ರೀಡಾಕೂಟದಲ್ಲಿ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಬೇಕು. ನೀವು ಭಾಗವಹಿಸ್ತಿರುವುದು ಒಂದು ಹೆಮ್ಮೆ. ಯಾಕೆಂದರೆ ನಿಮ್ಮ ಜೀವನದ ಕೊನೆಯವರೆಗೂ ನೆನಪಿರ್ತದೆ. ನೀವು ನನ್ನಾಗೆ ದೊಡ್ಡವರಾಗದಾಗ ನೆನಪಿಡ್ತೀವಿ, ನಾನು ಇಷ್ಟು ಸಣ್ಣ ಪ್ರಾಯದಲ್ಲಿ ಶಾಲೆಯಲ್ಲಿ ನನ್ನ ಮಾಸ್ಟ್ರು ಕರ್ಕೊಂಡು ಹೋಗಿದ್ರು PT ಮಾಸ್ಟ್ರು ಮ್ಯಾಚಿಗೆ ಅಂತ ನೆನಪಿಟ್ಕೊಳ್ತೀರಿ. ಆ ನೆನಪು ಎಂಬುದು ನಿಮ್ಮ ಕೊನೆಯವರೆಗೆ ಹೈಸ್ಕೂಲ್ ಲೆವೆಲ್ವರೆಗೆ ಎಲ್ಲಿ ನಾವು ಆಟ ಆಡ್ತೇವೆ ಏನು ಎಲ್ಲ ಮಾಡಿರ್ತೇವೆ ಅದೆಲ್ಲ ಅಚ್ಚಳಿದ ನೆನಪಿರ್ತದೆ. ಈಗ ನಮಗೂ ಸಹ ನೆನಪಿರ್ತದೆ. ಹೈಸ್ಕೂಲ್ನಲ್ಲಿ ಕಲಿತಂಥದ್ದು ಆಟಕ್ಕೆ ಮ್ಯಾಚಿಗೆ ಹೋಗಿದ್ದೆಲ್ಲ ನೆನಪು ಬರ್ತಾ ಇದೆ. ಆದ್ದರಿಂದ ನೀವೆಲ್ಲರೂ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಶುಭವನ್ನು ಹಾರೈಸ್ತಾ ಇದನ್ನು ಸಂಘಟಿಸಿರೋ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಸೋನ್ಸ್ ಮೇಡಮ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ನುಡಿಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಟ ಅನ್ನುವಂಥದ್ದು ಬಹಳಷ್ಟು ಇಷ್ಟಪಡುವಂತಹ ವಿಷಯ. ಎಲ್ಲ ಮಕ್ಕಳು, ಪ್ರೀತಿಯ ಮಕ್ಕಳೇ, ಸೋಲು ಗೆಲುವು ಅನ್ನುವಂಥದ್ದು ಸಾಮಾನ್ಯ. ಗೆದ್ದರೆ ಬಹಳ ಎತ್ತರಕ್ಕೇರದೆ, ಸೋತರೆ ಇನ್ನೊಂದು ಪ್ರಯತ್ನವನ್ನು ಮಾಡಿ ಎಲ್ಲರೂ ಆಟದ ಮೈದಾನಲ್ಲಿ ಉತ್ತಮ ತೀರ್ಪುಗಾರರ ತೀರ್ಪನ್ನು ಬಹಳಷ್ಟು ಅದನ್ನು ಸ್ವೀಕರಿಸಿ ಉತ್ತಮ ರೀತಿಯಲ್ಲಿ ಆಡಿ ಅಂತ ಹೇಳುತ್ತಾ ಭಾಗವಹಿಸುವಂತಹ ಎಲ್ಲ ತಂಡಕ್ಕೆ ಪ್ರೀತಿಯ ಶುಭಾಶಯವನ್ನು ಹೇಳುತ್ತಾ ಅವಕಾಶವನ್ನು ಮಾಡಿಕೊಟ್ಟಂತಹ ಭಾರತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಮತ್ತೊಮ್ಮೆ ವಂದನೆಯನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ವಿದ್ಯಾರ್ಥಿಗಳಿಗೆ ಹಿತನುಡಿಯನ್ನು ನುಡಿದಂತಹ ಮೇಡಮ್ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಸದಾನಂದ ಬಂಗೇರ ಸರ್ ಇವರಿಂದ ಹಿತವಚನ. ಈಗಾಗಲೇ ಜ್ಯೋತಿಯನ್ನು ಬೆಳಗಿಸಿದ್ದೇವೆ. ಜ್ಯೋತಿ ಅಂತ ಹೇಳಿದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಹೀಗೆ ಕತ್ತಲನ್ನು ಬೆಳಗಿಸುವಂಥದ್ದು ಜ್ಯೋತಿ. ಹಾಗೆಯೇ
ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ನಿಮ್ಮ ಜೀವನವು ಬೆಳಕಾಗಲಿ ಅಂತ ನಾನು ದೇವರಲ್ಲಿ ಹಾರೈಸ್ತೇನೆ. ಹಾಗೆ ಕ್ರೀಡೆ ಎಂಬುದು ವಿದ್ಯಾರ್ಥಿಗಳ ಸರ್ವೋತ್ಮಕ ಅಭಿವೃದ್ಧಿಗೆ ಪೂರಕವಾಗಿದೆ. ಕಲಿಕೆಯೊಂದಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ. ಆದ್ದರಿಂದ ನೀವೆಲ್ಲರೂ ಈ ಒಂದು ಕ್ರೀಡೆಗೆ ಬಂದಿದ್ದೀರ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಯಾವುದೇ ಅಹಿತಕರ ನಡೆದೇ ಹಾಗೆ ತೀರ್ಪುಗಾರರು ಕೂಡ ಯಾವುದೇ ಒಂದು ಪಾರ್ಶ್ವತೆ ಮಾಡದೆ ಆ ತೀರ್ಪುಗಾರರು ಕೂಡ ಸ್ವಚ್ಛತೆಯಿಂದ ಆರೋಗ್ಯಪೂರ್ಣವಾದಂಥ ತೀರ್ಪನ್ನು ಕೊಡಬೇಕು. ಅದೇ ರೀತಿ ನೀವು ಇಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಬೆಳಗಬೇಕು, ನೀವು ಕೀರ್ತಿವಂತರಾಗಬೇಕು. ನಿಮ್ಮ ಶಾಲೆಗೆ ಕೀರ್ತಿ ತಂದು ನಮ್ಮ ದೇಶಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಮೂಡಿಬರಬೇಕಂತ ಹಾರೈಸಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತನ್ನ ಇಷ್ಟು ದಿನ ಹ್ಯಾಂಡ್ಬಾಲಲ್ಲಿ ಕಲ್ತಂಥ ಏನು ಪರಿಶ್ರಮ ಇದೆ ಅದನ್ನು ಇವತ್ತು ಜಿದ್ದಿಗೆ ತಂದು ಒಂದು ಪ್ರಶಸ್ತಿಯನ್ನು ಗೆಲ್ಲಬೇಕಂತ ಹುಮ್ಮಸ್ಸಿನಿಂದ ಬಂದ ವಿದ್ಯಾರ್ಥಿಗಳಿದ್ದೀರಂತ ಅನಿಸ್ತೇನೆ ನಾನು. ಬಹುಶಃ ಶಾಲೆಗಳಲ್ಲಿ ಇಂಥ ಒಂದು ಕ್ರೀಡಾಕೂಟ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮಲ್ಲಿದ್ದಂಥ ಏನು ಚಟುವಟಿಕೆ ಇದೆಯಲ್ಲ ಅದು ಅಲ್ಲಿಗೆ ನಿಲ್ಲಬಾರ್ದು. ಅದು ಮುಂದಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ, ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಹೋಗಬೇಕನ್ನುವಂಥ ಸ್ಫೂರ್ತಿಗಾಗಿ ಇದನ್ನು ಮಾಡುವಂಥದ್ದು. ಈ ಸ್ಫೂರ್ತಿ ನಿಮ್ಮಲ್ಲಿ ಇವತ್ತಿಗೆ ನಿಲ್ಲಬಾರ್ದು. ಇವತ್ತು ಆಟ ಆಯಿತು, ಮುಗಿಯಿತು, ನಾವು ಗೆದ್ದಿದ್ದೇವೆ, ಸೋತಿದ್ದೇವೆ, ಅಲ್ಲಿಗೆ ಫಿನಿಶ್ ಅಲ್ಲ. ನಾನು ಹೇಳುವಂಥದ್ದು ಸೋಲ್ಲಿ ಗೆಲ್ಲಿ, ಇದರ ಕರ್ತವ್ಯ ಇನ್ನೂ ಮುಂದಿದೆ. ಮತ್ತೊಮ್ಮೆ ಸೋತವರು ಮತ್ತೊಮ್ಮೆ ಗೆಲ್ಲಬೇಕು, ಗೆದ್ದವರು ಇನ್ನೊಮ್ಮೆ ಗೆಲ್ಲಬೇಕು. ಈ ರೀತಿಯಾಗಿ ಹಂತವಾಗಿ ನೀವು ಮೇಲೆ ಹೋದಾಗ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವ ತಾರೆಗಳಾಗ್ತೀರಿ. ಗೊತ್ತಿರ್ಬೋದು, ತುಂಬ ಹಿಂದೆ ಒಲಿಂಪಿಕ್ಸ್ಗಳಲ್ಲಿ, ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ, ಕಾಮನ್ವೆಲ್ತ್ಗಳಲ್ಲಿ ನಮಗೆ ಚಿನ್ನಗಳಾಗಲಿ ಮೆಡಲ್ಗಳು ಸಿಗ್ತಿರಲಿಲ್ಲ. ಕ್ರಮೇಣ ಕಳೆದ ಬಾರಿಗೆ ಬಂದಾಗ ನೀವು ನೋಡಿದ್ದೀರಿ. ಅಂದರೆ ರಾಷ್ಟ್ರದ ಜನತೆಯ ಸಂಪೂರ್ಣ ಸಹಕಾರ ಅವರಿಗಿತ್ತು. ಅದನ್ನು ಆ ರೀತಿಯಲ್ಲಿ ಪ್ರಜ್ವಲಿಸಿದ್ದೇವೆ. ಆ ಕಾರಣಕ್ಕೆ ಅವರು ಅವತ್ತು ಗೆದ್ದಿದ್ದಾರೆ. ನಾನು ಹೇಳುವಂಥದ್ದು, ನೀವು ಇವತ್ತು ಬಂದಿದ್ದೀರಿ ವೇದಿಕೆಯಲ್ಲಿ, ಇದಕ್ಕೆ ಈ ಗ್ರೌಂಡ್ಗೆ ಬಂದಿದ್ದೀರಿ. ಈ ಗ್ರೌಂಡ್ನಲ್ಲಿ ಆಡಿದಂಥ ಎಲ್ಲ ವಿದ್ಯಾರ್ಥಿಗಳು ಈ ಹಿಂದೆ ಕೂಡ ಆಗಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನೀವು ರಾಷ್ಟ್ರ ಮೆಚ್ಚುವಂಥ ಒಬ್ಬ ಆಟಗಾರರಾಗಿ ಮಿನುಗಬೇಕು ಅನ್ನುವಂಥದ್ದನ್ನು ಆಶಯ. ಅದಕ್ಕೆ ನೀವು ಬಂದಂಥ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಕೊಡುತ್ತಾ, ತೀರ್ಪುಗಾರರು ಬಹುಶಃ ನಮ್ಮ ಥರ ಮನುಷ್ಯರವರು. ಅವರು ತೀರ್ಪು ಬೇಕಂತೇಳಿ ಏನು ಮಾಡೋದಿಲ್ಲ. ಅವರಿಗೆ ಕಣ್ಣಿಗೆ ತೋಚಿದ್ದನ್ನು ಅವನ ಮೌಖಿಕವಾಗಿ ಹೇಳ್ತಾರೆ. ಅದು ನಿಮಗೆ ಸೂಚನೆ ಆಗುತ್ತೆ. ಹಾಗಾಗಿ ಅವರ ಸೂಚನೆ ಏನಿದೆಯೋ ಅದು ಶಿರಸ ವಹಿಸಿಕೊಂಡು ಅಂಪೈರ್ರ ತೀರ್ಮಾನವೇ ಅಂತಿಮ ಅನ್ನೋದನ್ನು ಮನಗಂಡು ನೀವು ಏನು ತೀರ್ಮಾನ ಕೊಟ್ಟರವರು ಅದನ್ನು ಶಿರಸ ವಹಿಸಬೇಕಂತ ಕೇಳುತ್ತಾ, ನಿಮಗೆ ಯಾರು ಅನ್ಯಾಯ ಮಾಡೋದಿಲ್ಲ. ನೀವು ಮುಂದಕ್ಕೆ ಬೆಳೆದು ಬರಬೇಕು. ನಿಮ್ಮಲ್ಲಿ ಮನಸ್ಸು ಗಟ್ಟೆ ಇರಲಿ. ಮುಂದಕ್ಕೆ ನಾವು ಉತ್ತಮ ಪ್ರಜೆಗಳಾಗಿ, ಉತ್ತಮ ದೇಶಭಕ್ತರಾಗಿ, ಉತ್ತಮ ಸತ್ಪ್ರಜೆಗಳಾಗಿ, ಉತ್ತಮವಾದಂಥ ಆಟಗಾರರಾಗಿ ಮಿನುಗ್ತೇವೆ. ಅದೇ ರೀತಿ ತಮ್ಮ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮ ಮಾರ್ಕ್ಗಳನ್ನು, ಅಂಕಗಳನ್ನು ಪಡೆದುಕೊಂಡು ಮುನ್ನಡೆಯುತ್ತೇವೆ ಅಂತ ಆಗಬೇಕಂತ ಹೇಳುತ್ತಾ ಈ ಅವಕಾಶಕ್ಕೆ ವಂದಿಸಿ ನಿಮಗೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಇಲ್ಲ, ಯಾಕೆಂದರೆ ನಾನು ಸಂಚಾಲಕನಾಗಿರುವಾಗ ಸಾಧಾರಣ ಒಂದು 10 ಸಲ ಈ ರೀತಿಯ ಕಾರ್ಯಕ್ರಮ ಆಗಿದೆ. ಒಮ್ಮೆ 1,500 ಮಕ್ಕಳಿಗೆ ನಮಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಇತ್ತು. 1,500 ಮಕ್ಕಳಿಗೆ ಊಟದ ವ್ಯವಸ್ಥೆ ಅದನ್ನು ನಾವು ಮಾಡಿಸಿದ್ದು ಉಳಿಯ ಕ್ಷೇತ್ರಕ್ಕೆ ಅಡುಗೆ ಮಾಡುವವರು ಸೂರ್ಯ ಭಟ್ರು ಅಂತ ಅವರಲ್ಲಿ ಮಾಡಿಸಿದ್ದು. ನನಗೆ ನೆನಪಿದೆ. ಅದು ತುಂಬ ಇಡೀ ಗ್ರೌಂಡ್ ತುಂಬ ಮಕ್ಕಳು. ಇದು ಸಂಖ್ಯೆ ತುಂಬ ಕಡಿಮೆ. ಯಾಕೆಂದರೆ ನಾವು ಆಡುವಾಗ ಟೀಚರ್ ಹೇಳಿದರು, ಸೋನ್ಸ್ರವರು ಹೇಳಿದರು, ಗೆದ್ದರೆ ಎತ್ತರಕ್ಕೆ ಹೋಗುವುದು, ಸೋತರೆ ಕುಗ್ಗುವುದು ಅದು ಸರಿಯಲ್ಲ. ನಾವು ಎಲ್ಲರೂ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಎಲ್ಲರಿಗೂ ಗೆಲ್ಲಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ನಮ್ಮ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಯಾವುದು ಕಳಿಸಿದ್ರು, ಅವರು ಚಂದ್ರಯಾನ ಮಾಡಿದ್ರು. ನಾವು 2 ಸಲ ಸೋತಿದ್ದೇವೆ. ಮಕ್ಕಳು ಕೇಳಿ, 2 ಸಲ ಸೋತಿದ್ದೇವೆ. 3ನೇ ಸಲ ನಮ್ಮ ವಿಜ್ಞಾನಿಗಳ ಪ್ರಯತ್ನದಿಂದ, ಸರಕಾರದ ಬೆಂಬಲದಿಂದ 3ನೇ ಸಲ ನಾವು ಚಂದ್ರಯಾನ ಯಶಸ್ವಿಯಾದೆವು. ಆದರೆ ನೀವು ಕೂಡ ಒಮ್ಮೆ ಸೋತ್ರೆ ಕುಗ್ಗದೆ ಇನ್ನೊಮ್ಮೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಬಹುಮಾನ ಸಿಗುವಂತೆ ಮಾಡಬೇಕು.
ಬಹುಮಾನವನ್ನು ನಮ್ಮ ಮಾಜಿ ಅಧ್ಯಕ್ಷ ಹೇಳಿದಾಗೆ ಈ ಶಾಲೆಗೆ, ನೀವಿದ್ದ ಶಾಲೆಗೆ, ನಿಮ್ಮ ಅಧ್ಯಾಪಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಈ ಊರಿಗೆ, ಈ ದೇಶಕ್ಕೆ ಸಮರ್ಪಣೆ ಮಾಡಬೇಕು. ಯಾಕೆಂದರೆ ನೀವೆಲ್ಲರೂ ನಿಮ್ಮಲ್ಲಿ ಸಾಧ್ಯತೆ ಉಂಟು, ನಮ್ಮಲ್ಲಿ ಸಾಧ್ಯತೆ ನಮ್ಮ ಪ್ರಾಯ ಆಗಿದೆ, ನಿಮ್ಮಲ್ಲಿ ಸಾಧ್ಯತೆ ಉಂಟು. ಆದ್ದರಿಂದ ಶಿಕ್ಷಕರು ಬಂದಿದ್ದಾರೆ, ಅವರು ಪಕ್ಷಪಾತಿಗಳಲ್ಲ. ಅವರು ಕೊಡುವಂತಹ ತೀರ್ಪಿಗೆ ನಾವೆಲ್ಲರೂ ಬದ್ಧರಾಗಬೇಕು. ಅವ್ರು ಕೊಡುವಂಥ ತೀರ್ಪು ಸರಿಯಾಗಲಿ ಸರಿಯಾಗದೇ ಇರಲಿ, ನಾವೆಲ್ಲ ಬದ್ಧರಾಗಿರಬೇಕು. ಆದ್ದರಿಂದ ಈ ದಿನದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿಕೊಂಡು ನನ್ನ ಅಧ್ಯಕ್ಷೀಯ ಭಾಷಣವನ್ನು ನಾನು ಕೊನೆಗೊಳಿಸ್ತೇನೆ. ಇಂದಿನ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುವ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಲು ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ಸ್ವಾತಿ ರವರಲ್ಲಿ ವಿನಂತಿ. ಶುಭ ಮುಂಜಾನೆ. ಕಾರ್ಯಕ್ರಮದ ಕೊನೆಯ ಅಂಗವಾದ ಧನ್ಯವಾದ ಸಮರ್ಪಣೆ ಇದನ್ನು ತಮಗೆ ಅರ್ಪಿಸಲು ನನಗೆ ಹೆಮ್ಮೆಯಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಮಾಜಿ ಅಧ್ಯಕ್ಷರಾದ ಸದಾನಂದ ಸರ್ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಾಜಿ ಸಂಚಾಲಕರಾದ ಬಾಬು ಬಂಗೇರ್ ಸರ್ ಇವರಿಗೆ ಕಾರ್ಯಕ್ರಮದ ಸಂಯೋಜಕರು, ಶಿಕ್ಷಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಪ್ರೌಢಶಿಕ್ಷಣ ಮುಖ್ಯ ಶಿಕ್ಷಕರ ಅಧ್ಯಕ್ಷರಾದ ಜಯವಂತಿ ಸೋನ್ಸ್ ಮೇಡಮ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಪ್ರಾಸ್ತಾವಿಕ ಭಾಷಣ ಮಾಡಿದ ದೈಹಿಕ ಪರಿವೀಕ್ಷಣಾಧಿಕಾರಿ ರವಿಶಂಕರ್ ಸರ್ ಇವರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ ನಮ್ಮ ಮಾಜಿ ಸಂಚಾಲಕರಾದ ಯಶವಂತ್ ಪಿ ಅಮೀನ್ ಸರ್ ಇವರಿಗೂ ಧನ್ಯವಾದಗಳು. ನಮ್ಮ ಮೊಗವೀರ ಸಂಘದ ಸದಸ್ಯರಾದ ಪ್ರಸಾದ್ ಸರ್, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದ ಮೋಹನ್ ಸರ್ ಇವರಿಗೂ ಧನ್ಯವಾದಗಳು. ನಮ್ಮ ಭಾರತ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ವಿನಯ ಮೇಡಮ್, ಭಾರತ್ ಕಾಲೇಜಿನ ಪ್ರಿನ್ಸಿಪಲ್ ಆದ ಕಾಲಾವತಿ ಮೇಡಮ್ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅನುಮತಿ ನೀಡಿ ಸಹಕರಿಸಿದ ನಮ್ಮ ಶಾಲಾ ಸಂಚಾಲಕರು ಹಾಗೂ ಶಾಲಾ ಆಡಳಿತ ಸಮಿತಿಯ ಸರ್ವರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಶಾಲಾ ವಿದ್ಯಾರ್ಥಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ವಂದನೆಗಳು. ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು. हाँ